ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರಿಗೆ ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಇದು ಕೇವಲ ಕಲಾವಿದರಲ್ಲ, ಇವರು ಬಾಲ ಕಲಾವಿದ ಪ್ರೀತಮ್ ಅನ್ನುವಂತಹ ಈ ಒಂದು ನೂತನ ಸಂಚಿಕೆ ಆತ್ಮೀಯವಾದಂಥ ಸ್ವಾಗತ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಅದೆಷ್ಟೋ ಅಭಿಮಾನಿಗಳನ್ನು ಹೊಂದಿರುವಂತಹ ಪುಟಾಣಿ ಈತ. ಅದ್ಭುತವಾದಂಥ ಪ್ರತಿಭೆ, ಕೊಳಲು ನುಡಿಸ್ತಾನೆ, ಸ್ಯಾಕ್ಸಫೋನ್ ನುಡಿಸ್ತಾನೆ. ಇತ್ತೀಚೆಗೆ ಭೂತದ ಒಂದು ನೇಮೋತ್ಸವದಲ್ಲಿ ಈತ ಕೊಳಲು ನುಡಿಸಿರುವುದನ್ನು ಅಲ್ಲಿರೋರು ಯಾರೋ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಿಗೆ ಹರಿಬಿಟ್ಟಿದ್ರು. ಅದು ಅದ್ಭುತವಾದಂಥ ರೆಸ್ಪಾನ್ಸನ್ನು ಪಡೆಯಿತು. ಅದೇ ರೀತಿಯಾಗಿ ಪ್ರೀತಮ್ಗೆ ಅನೇಕ ಅಭಿಮಾನಿಗಳು ಹುಡ್ಕೊಂಡ್ರು. ಆದ್ದರಿಂದ ಕಲಾವಿದ ಈ ಸರಣಿ ಕಾರ್ಯಕ್ರಮದಲ್ಲಿ ಪ್ರೀತಮ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತೇನೆ. ಪ್ರೀತಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಹುಷಾರಿದ್ದೀನಿ.
ಮನೆಯಲ್ಲಿ ಮನೆ ಮುದ್ರಾಡಿ ಮುದ್ರಾಡಿಯಲ್ಲಿ ನಾಟಕದೂರು ಮುದ್ರಾಡಿ ಅಲ್ವಾ? ಎಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದು ನೀವು ಫ್ಲೂಟ್ ಮತ್ತೆ ಇದು ಕಲೀಲಿಕ್ಕೆ? ಫ್ಲೂಟ್ ನಾನು ಉಡುಪಿಯಲ್ಲಿ ರಾಘವೇಂದ್ರ ಶ್ರೀ ವಿದ್ವಾನ್ ರಾಘವೇಂದ್ರ ಆಚಾರ್ಯ ಅವರಲ್ಲಿ ಕಲಿತಾ ಇದ್ದೀವಿ. ಓಕೆ. ಸ್ಯಾಕ್ಸೋಫೋನು? ಸ್ಯಾಕ್ಸೋಫೋನ್ ಶ್ರೀ ವಿದ್ವಾನ್ ಅಶೋಕ್ ಹಿರೇಡ್ಕ. ಅಶೋಕ್ ಹಿರೇಡ್ಕ ಅವರಲ್ಲಿ ಕಲಿ. ಎಷ್ಟು ಸಮಯದಿಂದ ಕಲಿತಾ ಇದ್ದೀಯಾ? ನಾನು ಒಂದು 6 ವರ್ಷದಿಂದ ಕಲಿತಿದ್ದೇನೆ. ಓಕೆ. ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀಯ ಈಗ? ನಾನೀಗ 5ನೇ ಕ್ಲಾಸ್. ಯಾವ ಶಾಲೆ? SR ಪಬ್ಲಿಕ್ ಸ್ಕೂಲ್ ಹೆಬ್ರಿ. ಹೆಬ್ರಿಯಲ್ಲಿ ಕಲಿತಿದ್ರಿ. ಓಕೆ ಓಕೆ ಓಕೆ. ನೀನು ಯಾವುದ್ರ ಹೇಗೆ ಇಂಟ್ರೆಸ್ಟ್ ಬಂತಿದೆಯಲ್ಲ ನಿನಗೆ? ನಾನು ನಮ್ಮ ಫ್ಯಾಮಿಲಿಯಲ್ಲಿ ಫುಲ್ ಎಲ್ಲರೂ ಕಲಾವಿದರಿದ್ದಾರೆ. ಹಾಗಾಗಿ ನನ್ನ ಮನೆಯಲ್ಲಿ ಸ್ಯಾಕ್ಸೋಫೋನ್ ಇದೆ? ಇಲ್ಲ, ನನ್ನ ಅಪ್ಪ ಡೋಲ್ಕಿ ಮತ್ತೆ ತಾಸೆ,
ನಂದು ದೊಡ್ಡಮ್ಮ ಮತ್ತೆ ನಂದು ಅಕ್ಕ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ನನ್ನ ದೊಡ್ಡಮ್ಮನ ಮಗಳು ನನಗೆ ಸೆಕ್ಸೋನ್ ಕಲಿಸಿದ್ದಾರೆ. ಓಕೆ, ಅವ್ರು ಬಾರಿಸಾರ ಸ್ಯಾಕ್ಸೋಫೋನ್? ಹೆಸರೆಂತ ಅವ್ರದ್ದು? ಅಮೃತ. ಓಕೆ ಓಕೆ ಓಕೆ. ಆ್ಯಕ್ಚುಲಿ ಮನೆಯಲ್ಲೆಲ್ಲ ಒಂದೊಂದು ವಾದ್ಯ ಬಾರಿಸುವವರು ಇದ್ದಾರೆ. ಏನೆಲ್ಲ ಇದ್ದಾರೆ ಮನೇಲಿ ಈಗ? ಇದು ಡೋಲ್ಕಿ ಮತ್ತೆ ಇದು ಬಿಟ್ಟು ತಾಸೆ ಬಿಟ್ಟು ಬೇರೆ ಎಲ್ಲ ಯಾರು ಬಾರಿಸ್ತಾರೆ ಮನೆಯಲ್ಲಿ? ನಾಗಸ್ವರ ಬಾರಿಸ್ತಾರ? ಹೌದು, ನನ್ನ ಮಾಮ ನಾಗಸ್ವರ ಬಾರಿಸ್ತಾರೆ. ನಾಗಸ್ವರ ಬಾರಿಸ್ತಾರೆ. ಓಕೆ. ಚಿಕ್ಕಂದಿನ ಹೇಗೆ ನೇಮಕ್ಕೆಲ್ಲ ಹೋಗ್ತಾ ಇದ್ದೆ? ಹೇಗೆ? ನಾನು 3ನೇ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಮತ್ತೆ ಬಲ್ಲಾಡಿ ಕೋಲಕ್ಕೆ ಹೋಗಿ ಒಂದು 3ನೇ ಕ್ಲಾಸಲ್ಲಿ ಹೋಗಿ ಮತ್ತೆ ಅಲ್ಲಿ ಒಂದು 2 ಹಾಡನ್ನು ಹಾಡಿ ಪ್ಲೇ ಮಾಡಿ ಮತ್ತೆ ಅಲ್ಲಿ ಬಂದಿದ್ದೆ. ಓಕೆ. ಹೇಗೆ ಅನಿಸ್ತಾ ಈಗ ಫ್ಲೂಟಿಗೆ? ಎಷ್ಟು ಸಮಯದಿಂದ ಕಲಿತಿದ್ದೆ ಈಗ? 6 ವರ್ಷದಿಂದ ಕಲಿತಿದ್ದೆ ಈಗ? ಎಸ್, 6 ವರ್ಷದಿಂದ ಕಲಿತಾ ಇದ್ದೀಗ. ಈಗ ನಿಮ್ಗೆ ಎಷ್ಟನೇ ಕ್ಲಾಸು? 5ನೇ ಕ್ಲಾಸ್. 5ನೇ ಕ್ಲಾಸು ಅಂದರೆ 1ನೇ ಕ್ಲಾಸಿಗೆ ಮೊದಲು LKG ಶುರು ಮಾಡಿದ್ವಿ, UKG ಸ್ಟಾರ್ಟ್ ಮಾಡಿದ್ವಿ. ಓಕೆ ಓಕೆ ಓಕೆ. ಮನೆಯಲ್ಲೆಲ್ಲ ಹೇಗಿದೆ ಸಪೋರ್ಟ್ ಎಲ್ಲ? ಮನೆಯಲ್ಲಿ ನನ್ನ ಅಪ್ಪ ಮತ್ತೆ ನನ್ನ ತಾಯಿ ಎಲ್ಲ ಸಪೋರ್ಟ್ ಮಾಡ್ತಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಓಕೆ. ಮತ್ತೆ ಈಗ ಹೇಗೆ ಮನೆಯಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಮನೆಯಲ್ಲಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಪ್ರಾಕ್ಟೀಸ್ ಮಾಡ್ತೇನೆ. ಓಕೆ. ಮೊನ್ನೆ ವಿಡಿಯೋ ಯಾರು ಮಾಡಿದ್ದು? ಬಲ್ಲಾಡಿ ಕೋಲದಲ್ಲಿ. ಹೌದು, ಯಾರು ಮಾಡಿದ್ವಿ? ಅವರು ನನ್ನ ಅಕ್ಕನ ನನಗೆ ಭಾವ ಆಗ್ಬೇಕು ಅವರು ವಿಡಿಯೋ ತೆಗೆದಿದ್ದಾರೆ. ನಿಮ್ಗೆ ಗೊತ್ತಿತ್ತ ಅದು ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಆಗಿದೆ ಅಂತೆಲ್ಲ ಗೊತ್ತಿತ್ತ ನಿಮಗೆ? ಅದು ಗೊತ್ತಿಲ್ಲ. ಮತ್ತೆ ನೋಡಿದವರೆಲ್ಲ ಫೋನ್ ಮಾಡಿದ್ರಾ? ಏನು ಹೇಳಿದ್ರು ಫೋನ್ ಮಾಡಿ? ತುಂಬ ಚೆನ್ನಾಗಿದೆ, ನನ್ನ ಅಣ್ಣ ನನಗೆ ಸಪೋರ್ಟ್ ಮಾಡ್ತಾರೆ. ಅವ್ರು ಹೇಳಿದ್ರು ತುಂಬ ಚೆನ್ನಾಗಿದೆ, ಅವ್ರು ಫೇಸ್ಬುಕ್ ಹಾಕ್ತಾರೆ, ಮತ್ತೆ ನನ್ನ ತಂದೆ ಸಹ ಫೇಸ್ಬುಕ್ ಹಾಕ್ತಾನೆ ಅದನ್ನೇ. ಓಕೆ ಓಕೆ ಓಕೆ. ಶಾಲೆಯಲ್ಲಿ ಹೇಗಿದೆ ಸಪೋರ್ಟ್? ಶಾಲೆಯಲ್ಲಿ ಸಪೋರ್ಟ್ ಇದೆ, ಅಂದರೆ ನಾನು ಶಾಲೆಯಲ್ಲಿ ಸಹ ಫಸ್ಟ್ ಇದ್ದೇನೆ. ಮತ್ತೆ ನನಗೆ ಪ್ರೈಸ್ ಎಲ್ಲ ಸಿಕ್ಕಿದೆ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಅಷ್ಟೇ. ಬಾಲಕಲಾವಿದ ಪ್ರೀತಮ್ ಈ ಸಂಚಿಕೆಯಲ್ಲಿ ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಉಡುಪಿಯ ಕಾಪು ಪರಿಸರದ ಜನತೆಗೊಂದು ಸಿಹಿ ಸುದ್ದಿ. ದಕ್ಷಿಣ ಭಾರತದ ಹೆಸರಾಂತ ಫರ್ನಿಚರ್ ಮಳಿಗೆಗಳಲ್ಲಿ ಒಂದಾದ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಕಳೆದ 25 ವರ್ಷಗಳಿಂದ ಫರ್ನಿಚರ್ ಮಾರಾಟದಲ್ಲಿ ಅಪಾರ ಅನುಭವವಿರುವ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಬಗೆ ಬಗೆಯ ವಿನ್ಯಾಸದ ಪೀಠೋಪಕರಣಗಳು ನಿಮಗೆ ಕೈಗೆಟುಕುವ ದರದಲ್ಲಿ. ಮೆಟ್ರೋ ಫರ್ನಿಚರ್ ವರ್ಲ್ಡ್. ಕಾರ್ಯಕ್ರಮದ ಪ್ರಾಯೋಜಕರು ಆಶ್ಲೇಷ್ ಹೋಟೆಲ್, ಆಪೋಸಿಟ್ MIT, ಕಾರ್ಕಳ ರೋಡ್, ಮಣಿಪಾಲ್. ನೀವು ಕುದುರೆಯನ್ನು ಮದುವೆ ಸಮಾರಂಭದಲ್ಲಿ ನೋಡಿರ್ಬೋದು, ಅಲ್ಲ ಬೇರೆ ಫಿಲ್ಮ್ ಶೂಟಿಂಗ್ಗಳಲ್ಲಿ ನೋಡಿರ್ಬೋದು, ಅಲ್ಲ ಬೇರೆ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ, ಅಲ್ಲ ಬೀಚಲ್ಲಿ ಎಲ್ಲಿಯಾದರೂ ನೋಡಿರ್ಬೋದು. ಆದರೆ ಇಲ್ಲೊಂದು ವಿಶೇಷ ಕುದುರೆಯನ್ನು ನಾವು ನಿಮಗೆ ಪರಿಚಯಿಸ್ತೇವೆ. ಏನಪ್ಪ ಅಂತ ಹೇಳಿದ್ರೆ, ಕುದುರೆ ಡ್ಯಾನ್ಸನ್ನು ಮಾಡ್ತದೆ. ಅಂದರೆ ಮನುಷ್ಯರು ಡ್ಯಾನ್ಸ್ ಮಾಡೋದು ಸಹಜ, ಆದರೆ ಕುದುರೆ ಒಂದು ಡ್ಯಾನ್ಸ್ ಮಾಡೋದಂತ ಹೇಳಿದ್ರೆ ಒಂದು ವಿಶೇಷ. ಸೊ ಅಂಥ ಕುದುರೆ ನಮ್ಮ ಜೊತೆ ಇದೆ ಇವತ್ತು. ಆ ಕುದುರೆಯನ್ನು ನೋಡ್ಕೊಂಡು ಬರೋಣ. ಆ ಬ್ರೀಡ್ದು ಹೆಸರು ಏನಂತ? ಈ ಬ್ರೀಡ್ದು ಮಾರ್ವಾಡಿ ಕುದುರೆ ಹೇಳೋದು. ಮಾರ್ವಾಡಿ ಕುದುರೆ. ಮಾರ್ವಾಡಿಯಲ್ಲಿ ಈಗ ಒಂದು ಕುದುರೆಯನ್ನ ಟ್ರೈನ್ ಮಾಡಬೇಕಂದ್ರೆ, ಅದಕ್ಕೆ ಕಲಿಸಬೇಕಾದ್ರೆ ಎಷ್ಟು ಟೈಮ್ ಬೇಕಾಗ್ತದೆ? ಮಿನಿಮಮ್ ಹೊಸ ಕುದುರೆ ಇರುವಾಗ ಟೈಮ್ ರೈಡಿಂಗ್ ಮತ್ತೆ ಡ್ಯಾನ್ಸಿಂಗ್ಗೆ ನಾನು ಅಪ್ರಾಕ್ಸಿಮೇಟ್ 25 ಡೇಸ್. 25 ಡೇಸ್. ಡ್ಯಾನ್ಸಿಂಗ್ ಕುದುರೆ ಇದೇ ಭಾನುವಾರ ಸಂಜೆ 7:30ಕ್ಕೆ ವಿಶೇಷ ಕಾರ್ಯಕ್ರಮ ವೀಕ್ಷಿಸಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯಲ್ಲಿ. ಕಾರ್ಯಕ್ರಮದ ಪ್ರಾಯೋಜಕರು ಆಶ್ಲೇಷ್ ಹೋಟೆಲ್, ಆಪೋಸಿಟ್ MIT, ಕಾರ್ಕಳ ರೋಡ್, ಮಣಿಪಾಲ್.
ಉಡುಪಿಯ ಹೃದಯ ಭಾಗದಲ್ಲೊಂದು ಅತ್ಯಾಧುನಿಕ ವಸ್ತ್ರ ಭಂಡಾರ ಗೀತಾಂಜಲಿ ಸಿಲ್ಕ್ಸ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಬಹುಮಹಡಿಯ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್. ನಮ್ಮ ವಿಶೇಷತೆ ವ್ಯಾಲೆಟ್ ಪಾರ್ಕಿಂಗ್, ಆದರದ ಸ್ವಾಗತ, ಲಿಫ್ಟ್ ವ್ಯವಸ್ಥೆ, ಪುರುಷರಿಗೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಸೂಟಿಂಗ್ಸ್, ಶರ್ಟಿಂಗ್ಸ್, ಶೇರ್ವಾನಿಗಳು, ಎಥ್ನಿಕ್ ವೇರ್ಸ್, ಕ್ಯಾಶುವಲ್ಸ್, ಟೀ ಶರ್ಟ್ಸ್, ಜೀನ್ಸ್, ಬ್ಲೇಸರ್ಸ್, ಹೀಗೆ ಎಲ್ಲವೂ. ಮಹಿಳೆಯರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸಾರಿ ಸೆಕ್ಷನ್ನಲ್ಲಿ ಆಧುನಿಕ ಪುರಾತನ ಡಿಸೈನ್ಗಳ ಸಾರಿಗಳು, ಕುರ್ತೀಸ್, ಲೆಗಿಂಗ್ಸ್, ಶರಾರ, ಹೀಗೆ ಎಲ್ಲವೂ. ಜೊತೆಗೆ ಮಕ್ಕಳ ಅವಶ್ಯಕತೆ ಪೂರೈಸುವ ಕಿಡ್ ಸೆಕ್ಷನ್. ಸ್ಪರ್ಧಾತ್ಮಕ ದರದ ಜೊತೆಗೆ ನಿಮ್ಮ ಅನುಭವಕ್ಕೆ ಬರುವುದು ನಮ್ಮ ಸಿಬ್ಬಂದಿಗಳ ಹಾಸ್ಪಿಟಾಲಿಟಿ. ನಿಮ್ಮ ಶಾಪಿಂಗ್ ಸಂಭ್ರಮಕ್ಕೆ ಗೀತಾಂಜಲಿ ಸಿಲ್ಕ್ಸ್ಗೆ ಬನ್ನಿ. ಇದು ಕರಾವಳಿ ಕರ್ನಾಟಕದ ಅತಿ ದೊಡ್ಡ ವಸ್ತ್ರ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್, ಕಾರ್ಪೊರೇಷನ್ ಬ್ಯಾಂಕ್ ಹತ್ತಿರ, ಉಡುಪಿ. ವಿರಾಮದ ಬಳಿಕ ಮತ್ತೆ ಬಾಲಕಲಾವಿದ ಪ್ರೀತಮ್ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದ್ಭುತವಾಗಿ ಕಂಗೊಳಿಸಿದಂತಹ ಪುಟಾಣಿ ಕಲಾವಿದ ಪ್ರೀತಮ್ ದೇವಾಡಿಗ ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ.
ಓಕೆ, ಆಮೇಲೆ ಆ್ಯಕ್ಚುಲಿ ಈಗ ಈ ಫ್ಲೂಟಲ್ಲೆಲ್ಲ ನೀನು ನೇಮಕ್ಕೆಲ್ಲ ಹೋಗ್ತೀಯಲ್ಲ, ಹೌದು. ಯಾರು ನಿಂಗೆ ತುಂಬ ಅಲ್ಲೆಲ್ಲ ನಿಂಗೆ ಅಂದರೆ ಅವ್ರನ್ನ ನೋಡಿ ನೀನು ಆ ಥರ ಬಾರಿಸ್ಬೇಕಂತ ಯಾರನ್ನು ನೋಡಿ ನೀನು ಇಷ್ಟಪಡ್ತೀಯ? ಅಂದರೆ ನನ್ನ ಅಪ್ಪ ತಾಸೆ ಬಡಿಯುವಾಗ ನಾವು ಅದೇ ಸ್ಟೆಪ್ಪಲ್ಲಿ ಹೋಗ್ಬೇಕು, ಹಾಗಾಗಿ ಅವರನ್ನು ಬಾರಿಸುವಾಗ ನಾವು ಹಾಗೆ ಸ್ಟೆಪ್ಪಲ್ಲಿ ಹೋಗ್ಬೇಕು, ಅವರನ್ನು ನೋಡಿ. ಬೇರೆ ಯಾರನ್ನೆಲ್ಲ ನೋಡಿದ್ರಿ ತಾಸೆ ಇದರಲ್ಲಿ ಎಲ್ಲ ಫ್ಲೂಟ್ ಎಲ್ಲ ಬಾರಿಸೋರು ನೇಮದಲ್ಲೆಲ್ಲ ಯಾರು ನೋಡಿದ್ರಿ? ಫ್ಲೂಟಲ್ಲಿ ಯಾರು ಸಹ ನೋಡಲಿಲ್ಲ, ನೀನೇ ಮಾಡ್ಕೊಂಡಿದ್ದೆ. ಹೌದು. ರವಿ ಅವರು ನೋಡಿದ್ಯಾ? ರವಿ ಪದ್ದಮ್ ಎಲ್ಲ ನೋಡಿದ್ಯಾ ಅವರು? ಇಲ್ಲ ನೋಡಲಿಲ್ಲ. ಓಕೆ, ಈಗ ನೇಮಕ್ಕೆ ಹೋದಾಗ ಆ ರಾತ್ರಿಯಲ್ಲಿ ನಿದ್ದೆ ಬಿಟ್ಟದ್ದು ಹೇಗೆ ನಿಮಗೆ? ಅದು ಅಭ್ಯಾಸ ಆಗ್ತದೆ. ಯಾವ ನೇಮದಲ್ಲಿ ಯಾವ ಪೋರ್ಷನಲ್ಲಿ ನೀನು ಈ ಥರ ಇದನ್ನು ಪ್ಲೇ ಮಾಡ್ತಾ ಇದೀಯಾ ಫ್ಲೂಟನ್ನೆಲ್ಲ?
ಅಂದರೆ ನಮಗೆ ಅದು ರಾತ್ರಿ ನಿದ್ರೆ ಬಿಡಬೇಕಾದ್ರೆ ಸ್ವಲ್ಪ ಹೊತ್ತು ಫ್ರೂಟ್ ಬಾರಿಸಿದ್ರೆ ಮತ್ತೆ ನಿದ್ರೆ ಹೋಗ್ತದೆ. ಹಾಗಾಗಿ ನಾನು ಅಲ್ಲ ಎಷ್ಟೊತ್ತಿಗೆ ಯಾವ ಟೈಮಲ್ಲಿ ನೇಮ ಸ್ಟಾರ್ಟ್ ಆಗುವಾಗ ಎಷ್ಟೊತ್ತಲ್ಲಿ ನೀವು? ನೇಮ 8 ಗಂಟೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಅಲ್ಲಿಂದ ಒಬ್ಬರು 4 ಸಲ ಬಾಸ್ ಆದಮೇಲೆ ನಮ್ಮದು ಫ್ರೂಟ್ ಸ್ಟಾರ್ಟ್ ಮಾಡ್ತೀವಿ. ಫ್ರೂಟ್ ಸ್ಟಾರ್ಟ್ ಮಾಡ್ತಾರಲ್ಲ. ಓಕೆ, ಯಾವುದೆಲ್ಲ ನೇಮ ಸೋಕ್ ಹೋಗಿದೆ ಈಗ? ನಾನು ಬಲ್ಲಾಡಿ ಮತ್ತು ವರಂಗ ಹೋಗ್ತಾ ಇದ್ದೀಯಲ್ಲ. ಈಗ ಬಾರಿಸಿದ್ದು ಎಲ್ಲೆಲ್ಲ ಬಾರಿಸಿದೆ ಈಗ? ನಾನು ಬಲ್ಲಾಡಿ ಅಲ್ಲಿ ಮಾತ್ರ ಬಾರಿಸಿದೆ. ಅಲ್ಲಿ ಮಾತ್ರ ಬಾರಿಸಿದೆ. ಈಗ ಬಾರಿಸಿದ್ದು ಹಿಟ್ ಆಗಿದೆ. ಬೇರೆ ಯಾವ ಕಡೆ ಕಾರ್ಯಕ್ರಮ ಎಲ್ಲ ಕೊಡ್ತಾ ಇದ್ದೀವಿ? ಅಂದರೆ ಮ್ಯಾರೇಜ್ ಫಂಕ್ಷನಿಗೆಲ್ಲ ಹೋಗ್ತೀನಿ. ನಾನು 2ನೇ ಕ್ಲಾಸಲ್ಲಿ ಇರುವಾಗ ನನ್ನ ಮಾಮನೊಟ್ಟಿಗೆ ಅಲ್ಲಿ ಶಿವಮೊಗ್ಗಕ್ಕೆ ಹೋಗಿದ್ದೇನೆ ವಾದ್ಯಕ್ಕೆ. ಹಾಗೆ ನನಗೆ ಮತ್ತೆ ಸೆಕ್ಷನ್ ಕಲ್ತಾವಾಗ ನೆಕ್ಸ್ಟ್ ಅಶೋಕ್ ಹಿರೇಡ್ಕ ಅವರ ಹತ್ರ ಹೋಗಿದ್ದೇನೆ. ಕೀರ್ತನೆ ಮತ್ತು ವರ್ಣ ಎಲ್ಲ ಮಾಡ್ತೇನೆ. ಮತ್ತೆ ಕೀರ್ತನೆ ವರ್ಣಗಳೆಲ್ಲ ಆಗಿದೆ ಈಗ? ಹೌದು. ಓಕೆ, ಆಮೇಲೆ ಈಗ ನಿನಗೆ ಈ ಮದುವೆ ಫಂಕ್ಷನ್ಗಳು ಇಷ್ಟ ಆಗ್ತದೆ ಅಲ್ಲ ನೇಮೋತ್ಸವಗಳು ಇಷ್ಟ? ಎರಡು ಇಷ್ಟ ಆಗ್ತದೆ. ಎರಡು ಇಷ್ಟ ಆಗ್ತದೆ. ಮದುವೆ ಫಂಕ್ಷನಲ್ಲಿ ಕೇಳ್ತಾರ ಫ್ಲೂಟ್ ಎಲ್ಲ ಮಾಡಿಸಿದ್ರೆ? ಹೇಳ್ತಾರೆ ಫ್ಲೂಟ್ ಎಲ್ಲ ಮಾಡಬೇಕು ಅಂದ್ರೆ ಎಲ್ಲ ಮದುವೆ ಮನೆಯಲ್ಲಿ ಅಂದ್ರೆ ಎಂತ ಆಗುತ್ತೆ ಅಂದ್ರೆ ಎಲ್ಲ ಅವರವರು ಮಾತಾಡ್ಕೊಂಡು ಗಜಿ ಬಿಜಿ ಇರ್ತದೆ, ಇನ್ನೊಂದಷ್ಟು ఎక్కువ ಇರ್ತದೆ ಹಾಲ್ ಎಲ್ಲ. ಹೌದು. ಅದ್ರ ಮಧ್ಯದಲ್ಲಿ ನಮ್ಮನ್ನು ಕೇಳ್ತಾರೆ ಅಂತ ಅನಿಸ್ತದ? ಕೆಲವರು ಸುಮ್ಮನೆ ನಮ್ಮಷ್ಟಕ್ಕೆ ನಾವು ಬಾರಿಸೋದು, ಅವರಷ್ಟಕ್ಕೆ ಇರ್ತಾರೆ ಮಾತಾಡ್ಕೊಂಡು. ಅಂತದ್ರಲ್ಲಿ ಯಾರು ಬಂದು ಕೇಳಿದವರು ಇದ್ದಾರ, ಹುಡುಗ ಬಾರಿಸ್ತಿದ್ದಾನೆ ಅಂತ ಹಾಗೆಲ್ಲ ಪ್ರೋತ್ಸಾಹ ಮಾಡಿದವರೆಲ್ಲ ಇದ್ದಾರೆ, ತುಂಬಾ ಜನ ಮಾಡ್ತಾರೆ. ಅದನ್ನು ಕೇಳುವವರು ಇದ್ದಾರೆ. ಶಾಲೆಯಲ್ಲಿ ಹೇಗಿದೆ ಸಪೋರ್ಟು? ಶಾಲೆಯಲ್ಲಿ ಇದೆ ಸಪೋರ್ಟು. ಮತ್ತೆ ಶಾಲೆಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾರೆ. ಆದ್ರೆ ಸ್ಕೂಲ್ ಡೇ ಅಲ್ಲಿ ಈಗ ಸ್ಕೂಲ್ ಡೇ ಅಲ್ಲಿ ಇಲ್ವಾ, ಈಗ ಕೊರೋನಾ ಬಂದ ಮೇಲೆ ಸ್ಕೂಲ್ ಡೇ ಎಲ್ಲ ಇಲ್ಲ. ಮತ್ತೆ ನಾವು ಕೊರೋನಾ ಮುಂಚೆ ನಮ್ಗೆ ಒಂದು ಪ್ರೋಗ್ರಾಮ್ ಕೊಡ್ಬೇಕಂತ ಇದ್ದೆ ನಾನು ಸ್ಕೂಲ್ ಡೇ. ಮತ್ತೆ ಕೊರೋನಾ ಬಂದಾದ್ಮೇಲೆ ಸ್ಕೂಲ್ ಡೇ ಎಲ್ಲ ನಿಲ್ಸಿದ್ದಾರೆ ಈಗ. ಓಕೆ ಓಕೆ. ಈಗ ಬೇರೆ ಏನು ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ಯಾ ನೀನು? ಈ ತರ ಆಗ್ಬೇಕು ಆ ತರ ಆಗ್ಬೇಕು ಅಂತ? ನಾನು ಕದ್ರಿ ಗೋಪಾಲ್ನಾಥ್ ಅವರ ತರ ಆಗ್ಬೇಕಂತ ಇದ್ದೇನೆ. ಓಕೆ. ಮತ್ತೆ ಫ್ಲೂಟ್ ಅಲ್ಲಿ ಶ್ರೀ ಸರ್ ಪ್ರವೀಣ್ ಗೋಲ್ಕಿಂಡಿ ಅವರ ತರ ಆಗ್ಬೇಕಂತ ಇದ್ದೇನೆ. ಓಕೆ, ಆ ತರ ಪ್ರಯತ್ನ ಮಾಡ್ತಾ ಇದ್ದೀಯಾ? ದಿವಸ ಎಷ್ಟು ಪ್ರಾಕ್ಟೀಸ್ ಮಾಡ್ತೀಯಾ? ಬೆಳಿಗ್ಗೆ ಮತ್ತೆ ಸಾಯಂಕಾಲ ಮಾಡ್ತೇನೆ. ಬೆಳಿಗ್ಗೆ ಒಂದು 1 ಗಂಟೆ ಅರ್ಧ ಗಂಟೆ, ಮತ್ತೆ ಸಾಯಂಕಾಲ ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡ್ತೇನೆ. ಓಕೆ ಓಕೆ ಓಕೆ. ಆಮೇಲೆ ಈಗ ಇದನ್ನ ಬಿಟ್ಟು ಬೇರೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ? ಮತ್ತೆ ನಂಗೆ ಡ್ರಮ್ಸ್ ಕಲಿಬೇಕಂತ ಇದ್ದೇನೆ. ಅದನ್ನು ಟ್ರೈ ಮಾಡ್ಬೇಕು ಇದು ಮುಗ್ದ ನಂತರ. ಡ್ರಮ್ಸ್ ಅಲ್ಲಿ ಯಾರನ್ನು ನೋಡಿದೆ ಈಗ? ಡ್ರಮ್ಸ್ ಅಲ್ಲಿ ನೋಡ್ಲಿಲ್ಲ. ಹೇಗೆ ಬರಿಸೋದು? ಅದು ಬೇರೆ ಯಾವುದು ಇಷ್ಟ ಆಗುತ್ತೆ ನಿಮಗೆ? ನಿಮ್ಮನ್ನು ನಾಗಸ್ವರ ಏನೋ ಪ್ಲೇ ಮಾಡಿದ್ಯಾ? ನಾಗಸ್ವರ ಇಲ್ಲ, ಅದು ಚಿಕ್ಕ ವಯಸ್ಸಲ್ಲಿ ಬಾರಿಸಬಾರ್ದಂತೆ. ಹೌದಾ? ಹೇಳ್ತಾ ಇದ್ದಾರೆ ಮನೆಯಲ್ಲೆಲ್ಲ. ತಾಸೆ ಬಿಡಿದ್ಯಾ? ತಾಸೆ ಸ್ವಲ್ಪ ಸ್ವಲ್ಪ ಬಡಿದ್ಯಾ? ಯಾವ್ದಕ್ಕೆ ಬಡಿದೀಗ? ಹೋಗಿದ್ಯಾ ಎಲ್ಲಾದ್ರೂ ಬಡಿಲಿಕ್ಕೆ? ವರಂಗ ಬಲ್ಲಾಡಿ ಕೋಲಕ್ಕೆ ಹೋಗಿದ್ದೇನೆ. ಅಲ್ಲಿ ತಾಸೆ ಬಿಡ್ತಿದ್ಯಾ? ಆ ಭೂತ ದರ್ಶನ ಟೈಮಲ್ಲೆಲ್ಲ ಹೇಗೆ ಅನಿಸ್ತದೆ ನಿಮಗೆ? ಅಲ್ಲೆಲ್ಲ ಪ್ರೋಗ್ರಾಮ್ ಕೊಡುವಾಗ ತುಂಬ ಜನ ಇರ್ತಾರೆ, ಮಧ್ಯರಾತ್ರಿ ಚಳಿ ಅಂಥದ್ರಲ್ಲಿ ಮಿಡ್ಲಲ್ಲಿ ನಾವು ಕೂತ್ಕೊಂಡು ಬಾರಿಸ್ತಾ ಇರೋದು. ಬಟ್ ಆದ್ರೆ ಒಂದು ಆ ಟೈಮಲ್ಲಿ ಫ್ಲೂಟ್ ಎಲ್ಲರೂ ಕೇಳ್ತಾರೆ ಮಾತ್ರ ಅಲ್ಲ? ಹೌದೌದು. ಯಾಕಂದ್ರೆ ಸೈಲೆನ್ಸ್ ಇರ್ತದೆ ಹೌದು. ಆ ಟೈಮಲ್ಲಿ ಆಗಿರೋದ್ರಿಂದ ಸ್ವಲ್ಪ, ಯಾಕಂದ್ರೆ ದೈವ ಕಟ್ತಾರೆ ಯಾರು, ಅವರು ಕೂಡ ಒಳ್ಳೆ ಮಾಡಿ ಸ್ಟೆಪ್ ಹಾಕೊಂಡು ಇರ್ತಾರೆ. ಆಗ ಸ್ವಲ್ಪ ಜನ ಅದ್ರ ಬಗ್ಗೆ ನೋಡ್ತಾ ಇರ್ತಾರೆ. ಹೇಗೆ ಅನಿಸ್ತದೆ ಆಗ ನೀವು? ನಂಗೆ ಆವಾಗ ಖುಷಿ ಆಗ್ತದೆ. ಅಂದ್ರೆ ಆವಾಗ ಸೈಲೆನ್ಸ್ ಇರ್ತದೆ, ಮತ್ತೆ ನಮ್ಗೆ ಮೈಕ್ ಎಲ್ಲ ಇಟ್ಟವಾಗ ಸ್ವಲ್ಪ ಗಟ್ಟಿ ಕೇಳ್ತದೆ, ಒಳ್ಳೆ ಅದಕ್ಕೆ ಬೇಸ್ ಎಲ್ಲ ಕೊಟ್ಟಾಗ ಒಳ್ಳೆ ಅಲ್ವಾ? ಓಕೆ. ಈಗ ನೇಮದಲ್ಲಿ ಫ್ಲೂಟ್ ಜೊತೆಗೆ ಯಾವ್ದು ಈಗ ತಾಸೆಗೆ ಅಪ್ಲೈ ಮಾಡ್ತೀಯಲ್ಲ ಅದಕ್ಕೆ ಬೇರೆ ಯಾವ್ದು? ತಾಸೆ ಅಂದ್ರೆ ಅಷ್ಟೇನು ಬಡಿಯುವುದಿಲ್ಲ, ಅಂದ್ರೆ ಸ್ವಲ್ಪ ಅಪ್ಪ ಬಡಿತಾರ, ಅದನ್ನ ನೋಡಿ ಕಲ್ತಾರೆ. ಓಕೆ ಓಕೆ. ನೀವು ಮನೇಲಿ ತುಳು ಮಾತಾಡ್ತೀರಾ ಕನ್ನಡ? ತುಳು ಮಾತಾಡೋದು. ಹೌದಾ? ಓಕೆ. ಬೊಕ್ಕ ಅಂದೇನು ಬಿಡ್ದು ನಮ್ಮ ಪಾತೇರ್ನ ಬೇತೈತೆ ನೀನಂತೂ ಇನ್ನು ಜೋಕುಲ್ದಾದ ಬಂದ್ಬೇರು ನೋಡಿ ಫ್ರೆಂಡ್ಸ್ ಮತ್ತೆ ಏಜ್ ಜನ ಇಲ್ಲೇರು? ಎನ್ನ ಫ್ರೆಂಡ್ಸ್ ಅಂದ್ರೆ ಕೆಲ ಜನ ಉಳ್ಳೇರು. ಎನ್ನ ಫ್ರೆಂಡ್ ವರೆ ಇಲ್ಲಿ ಬಾರ್ಸವನ ಕ್ಲಿಯರ್ ಅನ್ನೋಲ್ಲೇರ ಇಜ್ಜಿ ಸೋಲ ಮ್ಯೂಸಿಕಲ್ ದಾಲ ಇವತ್ತಿನ ಕ್ಲಿಯರ್ ಎನ್ನ ಮುರಂಡಿ ಪಂದಿತ್ತ ಬಲ್ಲಾಡಿ ಕೋಲ ಬೈದೆ ಒಂದ ಅಂಚ ಪಂದು ಮತ್ತೆ ಬರ್ಪನ ಅಕ್ಲು ಒಂಚೂರು ಜನಕ್ಕೆ ಬಂತಾರೆ ಅಂಚೆ ಗ್ಯಾಂಗ್ ಮಲ್ಲೆ ಒಂದೊಂದಿತ್ತೆ. ಓಕೆ ಓಕೆ. ನನ್ನ ದಾದ ಬೇತ ಯೋಜನೆ ದಾದ ಪ್ರತಿ ಅಕ್ಲ ಕದ್ರಿ ಗೋಪಾಲ್ನಾಥ ಮುಕ್ಲು ಮತ್ತೆ ಇಷ್ಟ ಅಂತ ಬಂದ ಅವು ಬಿಡ್ದು ಬೇತ ನನ್ನ ಪ್ಲಾನ್ ಮಾಡ್ಕೊಂಡ ಪನ್ನ ಶಾಲೆ ಕಲ್ತದ ಇಂಚ ದಾದಲ್ಲ ಹೊಡ್ದು ಡಾಕ್ಟರ್ ಅವಡಂದು. ಓಕೆ. ಇತ್ತೆ ಫಿಫ್ತ್ ಸ್ಟ್ಯಾಂಡರ್ಡ್. ಓಕೆ, ಇಂಗ್ಲೀಷ್ ಮೀಡಿಯಂ. ಶಾಲೆದ ಟೀಚರ್ನ ಕ್ಲೇಜ್ ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ಮಲ್ಪೇರ ಆಗ್ಲು ಬಕ್ಕ ಪಂಡ್ಪೇರ್ ಎಡ್ಡೆ ಬಾರ್ಸಾವ ಅನ್ಪೇರ್ ಅಂಚ ಸಪೋರ್ಟ್ ಮಲ್ಪೇರ್.
ಶಾಲೆ ಹಿಡಿತೇವು ವಾರ್ಷಿಕೋತ್ಸವ ಈ ಸರಿ ಚಿಜ್ಜಾನದ ಈ ಸತಿ ಇಜ್ಜಿ ಇಜ್ಜಿನೊಂಚೂರು ದಾನೆಲ್ಲ ಆತು ಒಂಚೂರು ಕಾರ್ಯಕ್ರಮ ಬೇತೆ ಮದ್ವೆ ಕೋಲನ್ನು ಮತ್ತೆ ಬುಡ್ದು ಬೇತೆ ಎರಡು ಕಾರ್ಯಕ್ರಮ ಲೆಪ್ಪನಾಕಲುಲ್ಲೇರ ಓ ಪಂಡ ಇಂಚ ಇಜೆಸಿಸ್ ಲಯನ್ಸ್ ಅಂಚದಲ್ಲ ಇಜ್ಜಿ ಅಜ್ಜಿ ಎಲ್ಲ ಲೇಜರಲ್ಲ ಓಕೆ ಅಂಚನ ನನ್ನ ನಿರಂತರವಾದ ಪ್ರೋಗ್ರಾಮ್ ತಿಕ್ಕೊಂದು ಎಪ್ಪಾಡು ಅಂದು ಪ್ರೀತಮ್ ದೇವಾಡಿಗ ಕಂಪ್ಲೀಟ್ ಶೈನಾ ಒಂದು ಎಪ್ಪಾಡು ಬೋಕ ಒಂಜಂತೂ ನಿತ್ಯ ಕಂಟಿನ್ಯೂಸ್ ಸಾಧನೆ ಮಾತ ಮಲ್ತೊಂದು ಎಪ್ಪಾಡು ಅವಾಗ ಮಾತ್ರ ನಂಗೆ ಸಕ್ಸಸ್ ಸಾಧ್ಯ ಪಂಡ ತಾಂಡು ಪಂಡ ಅರ್ಧಡು ಅಂತ ಬೋಕ ಖುಷಿ ಅವನು ಮಸ್ತು ಜನ ಸಾಧಕರು ಉಳ್ಳೇರಿ ನೀ ಮಲ್ಲಕಲ್ಲಿ ಏರುಳ್ಳೇರ ಪಂಡ ಅಕ್ಲ 10 ಗಂಟೆ ಸಾಧನೆ ಮಲ್ತೇರು ಅಕ್ಲಿ ಇನಿಕ್ಕು ಮಲ್ ಹೆಚ್ಚು ಮಲ್ ಪುದರ ಮಲ್ತೇರು ಪಂಡ ಐತ ಬಿರೋ ಅಕ್ಲ ಗಂಟೆ ಗಟ್ಲೆದ ಪರಿಶ್ರಮ ಉಪ್ಪುಂಡು ಆತ ಅಂಚ ಅದು ಫುಲ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಗುಡ್ ಲಕ್ Thank നല്ല ಎಡ್ಡೆ ಮಲ್ಬೋದು ಓಕೆ ಆತ್ಮೀಯ ವೀಕ್ಷಕರೇ ಇದು ಪ್ರೀತಮ್ ದೇವಾಡಿಗ ಅವರ ಮಾತು ಎಡವೆಯಲ್ಲೂ ಕೂಡ ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಸ್ಯಾಕ್ಸಫೋನ್ ಇರ್ಬೋದು ಮತ್ತು ಫ್ಲೂಟ್ ಇರ್ಬೋದು ಎರಡರಲ್ಲೂ ಕೂಡ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದವರು ಇವರು ಏನಂದರೆ ಈಗ ಕಲಿತಾ ಇದ್ದಾನೆ ಬಟ್ ಇವನನ್ನು ಪರಿಚಯ ಮಾಡೋದಕ್ಕೆ ಏನಂದರೆ ಇನ್ನೊಂದಷ್ಟು ಮಕ್ಕಳಿಗೆ ಇವನು ಪ್ರೇರಣೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ ಯಾಕಂದರೆ ಇವತ್ತಿನ ಮಕ್ಕಳು ಸ್ವಲ್ಪ ಕಲಿತ ನಂತರ ಒಂಥರ ಸಾಕಪ್ಪ ಅಂತ ಅನಿಸುವಂಥ ಒಂದು ಕಾಲಘಟ್ಟ ಇರುತ್ತೆ ಅದರಲ್ಲಿ ಕೂಡ ಪ್ರೀತಮ್ ದೇವಾಡಿಗೆ ಏನು ಮಾಡ್ತಾನೆ ಮನೆಯಲ್ಲಿ ಅವನಿಗೆ ಅದೃಷ್ಟವಶಾತ್ ಮನೆಯಲ್ಲೇ ಸಂಗೀತಗಾರರು ತುಂಬಿರೋದ್ರಿಂದ ಅವನಿಗೆ ಸ್ವಲ್ಪ ಹೆಲ್ಪ್ ಆಗಿದೆ ತುಂಬಾ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ಬೋದು ಅವರ ಮನೆಯವರು ಸಂಬಂಧಿಕರು ಎಲ್ಲರೂ ಕೂಡ ಅದೇ ಫೀಲ್ಡ್ನಲ್ಲಿ ಇದ್ದಾರೆ ಸೊ ಇನ್ನಷ್ಟು ಮಕ್ಕಳಿಗೆ ಪ್ರೀತಮ್ ದೇವಾಡಿಗ ಅವನ ಸಾಧನೆ ಪ್ರೇರಣೆ ಆಗಬೇಕು ಜೊತೆಗೆ ಆತನ ಸಾಧನೆ ಕೂಡ ನಿರಂತರವಾಗಿರಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಬಂದಿರುವಂತಹ ಪ್ರೀತಮ್ ದೇವಾಡಿಗ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಆತ್ಮೀಯ ವೀಕ್ಷಕರೇ ಇದು ಸ್ಪಂದನ ವಾಹಿನಿಯ ವಿಶಿಷ್ಟ ಕಾರ್ಯಕ್ರಮ ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ಪ್ರೀತಮ್ ಇದು ಬಾಲಕಲಾವಿದ ಪ್ರೀತಮ್ ಅನ್ನುವಂಥ ವಿಶಿಷ್ಟ ಶೀರ್ಷಿಕೆಯ ಈ ಒಂದು ಕಾರ್ಯಕ್ರಮ ಇದುವರೆಗೆ ಈ ಕಾರ್ಯಕ್ರಮ ವೀಕ್ಷಿಸಿದ ನಮ್ಮೆಲ್ಲರೂ ಕೂಡ ಆತ್ಮೀಯವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸುದ್ದಿ ಮತ್ತು ಮನೋರಂಜನೆ ನೋಡ್ತಾ ಇರಿ ಸ್ಪಂದನ